ಪ್ರಧಾನಮಂತ್ರಿಗಳು 24ನೇ ಚುನಾವಣೆ ಆದಮೇಲೆ ಈ ದೇಶದಲ್ಲಿ 50 ರಾಜ್ಯಗಳನ್ನು ಮಾಡಬೇಕಂತ ತೀರ್ಮಾನಿಸಿದ್ದಾರೆ. ಅದರ ಬಗ್ಗೆ ಚಿಂತನೆ ನಡೀತಾ ಇದೆ. 24ನೇ ಪಾರ್ಲಿಮೆಂಟ್ ಮುಗಿದ ಮೇಲೆ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಕರ್ನಾಟಕ 2.5 ಲಕ್ಷ ಇದ್ದಂಥ 2.5 ಕೋಟಿ ಇದ್ದಂಥ ಜನಸಂಖ್ಯೆ ಇವತ್ತು 6.5 ಕೋಟಿ ಬೆಳೆದು ನಿಂತಿದೆ. ಇದರ ಅರ್ಥ ಜನಸಂಖ್ಯೆ ಹೆಂಗೆ ಬೆಳೀತದೋ ಹಂಗೆ ದೇಶವನ್ನು ಇಬ್ಬಾಗ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ರಾಜ್ಯಗಳನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ 2 ರಾಜ್ಯಗಳಾಗಲಿ, ಉತ್ತರ ಪ್ರದೇಶದಲ್ಲಿ 4 ರಾಜ್ಯಗಳಾಗಲಿ, ಮಹಾರಾಷ್ಟ್ರದಲ್ಲಿ 3 ರಾಜ್ಯಗಳಾಗಲಿ, ಈ ರೀತಿ ವಿಂಗಡಣೆ ಮಾಡೋದ್ರ ಜೊತೆಗೆ 50 ರಾಜ್ಯಗಳನ್ನ ವಿಂಗಡಣೆ ಮಾಡೋದು ಕೇಂದ್ರ ಸರ್ಕಾರ ನಮ್ಮ ದೇಶದ ಪ್ರಧಾನಿಗಳು ಚಿಂತನೆ ಮಾಡಿದೆ ಅಂತೇಳಿ ನನ್ನ ಅನಿಸಿಕೆ ಆಗುತ್ತೆ. ನಾನು ಪದೇ ಪದೇ ಉತ್ತರ ಕರ್ನಾಟಕ ಶಾಸಕರು ನನಗೆ ಯಾರು ಹೇಳಿ ಸಿಕ್ಕಿಲ್ಲ, ಮಾತಾಡಿಲ್ಲ. ಆದರೆ ಯಾವಾಗ ಉತ್ತರ ಕರ್ನಾಟಕ ಅನ್ಯಾಯ ಆಗಂತಿದ್ರು ಅದ್ರ ಬಗ್ಗೆ ನಾನು ಕೂಗು ಎತ್ತಾ ಬಂದಿದ್ದೀನಿ, ಮುಂದೂ ಎತ್ತೀನಿ ಅಂತೇಳಿ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಆದರೂ ಇವತ್ತು ಅಖಂಡ ಕರ್ನಾಟಕದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ದೃಷ್ಟಿಯಿಂದ ಮುಖ್ಯಮಂತ್ರಿಗಳನ್ನ ಎಚ್ಚರಗೊಳಿಸುವಂಥ ಕಾರ್ಯಕ್ರಮ ನನ್ನ ಕೂಗಿನಿದೆ.